ಮಹಾನಗರ ಪಾಲಿಕೆ ಸುತ್ತುಡು ಆಸ್ತಿ ಪ್ರಾಪರ್ಟಿ ಕಾರ್ಡ್ ಕಡ್ಡಾಯವಾದ ಜಾರಿ ಮಲ್ತದನ ಅಂಚಾದ ಸರ್ವೇರ್ಲ ಕಡ್ಡಾಯವಾದ ಪ್ರಾಪರ್ಟಿ ಕಾರ್ಡ್ ಮಲ್ತನೊಡು ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಪಂತೆರ ಆರು ಜಿಲ್ಲಾಧಿಕಾರಿ ಆಫೀಸರ್ ಸುದ್ದಿಕುಟ್ಟೋಡು ವಿವರ ಕೊಡ್ತಾರ. ಕುಡ್ಲ ಮಹಾನಗರ ಪಾಲಿಕೆ ಸುತ್ತುಡು ಬರ್ಪನ 32 ಕಂದಾಯ ಗ್ರಾಮಲಿನ ಪ್ರಾಪರ್ಟಿ ಕಾರ್ಡ್ ಪುದರ್ ಕೊರ್ಪುನ ಕಾರ್ಯುಡು ಸೇರುಂಡು ಇಡೆಮುಟ್ಟ ಸುಮಾರು 76,000 ತಾಜಿನುತ ಎನ್ಮ ತಿರವಾಯಿನ ಆಸ್ತಿಲೇನು ದಸ್ತಾವೇಜು ಬೊಕ್ಕ ದಾಖಲೆನು ತೂದು ಡಾಟಾ ಎಂಟ್ರಿ ಕಾರ್ಯ ಬಳಿಚಿಲಡು ಉಂಡು ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಸುದ್ದಿಕೊಟ್ಟೋಡು ಪಂಡಿರ ಒಂದು ಮಾತ ಆಧಾರದ ಕಾರ್ಯಲು ಮುಗಿನೆಡ್ದು ಬೊಕ್ಕ ಪ್ರಾಪರ್ಟಿ ಕಾರ್ಡ್ನು ಪಟ್ಟುಂಡು ಈ ಕಾರ್ಡ್ ಆಸ್ತಿಲೇನು ಮಾರುನ ಬೊಕ್ಕ ಬೇತೆ ಕಾರ್ಯಲಿಗೂ ಮುಖ್ಯ ದಾಖಲೆ ಹಾಪುಂಡು ಅಂಚಾದ ಮಹಾನಗರ ಪಾಲಿಕೆಗೂ ಸೇರಿನ ಸರ್ವೇರ್ಲ ಕಾಲಮಿತಿತ ಉಲಯ ಆಸ್ತಿ ಯಜಮಾನರು ಪ್ರಾಪರ್ಟಿ ಕಾರ್ಡ್ ಮಲ್ಪೊಡು ಜಿಲ್ಲಾಧಿಕಾರಿ ಪಂಡಿರ. ಈಗ ಈ ಅರ್ಬನ್ ನಲ್ಲಿ ಏನು ನಡೀತಾ ಇದೆ, ಅರ್ಬನ್ ಲೋಕಲ್ ಪ್ರಾಪರ್ಟಿ ಬಾಡಿಯಲ್ಲಿ ಖಾತಾಗಳು ಮಾಡ್ತಾರೆ, ಆ ಸ್ಕೆಚ್ಗಳು ಇರಲ್ಲ, ಬರೀ ಅದು ಒಂಥರ ಮಿಕ್ಸ್ಡ್ ಮ್ಯಾಚ್ ಆಗುತ್ತೆ. ಆಮೇಲೆ ಖಾತಾಗಳು ಚೇಂಜ್ ಆಗುವಾಗೂ ಸಮಸ್ಯೆಗಳು, ಬಿಕಾಸ್ ಇಟ್ ಇಸ್ ನಾಟ್ ಕಂಟ್ರೋಲ್ಡ್ ವೆಲ್. ಸೊ ಈ ಅರ್ಬನ್ ಪ್ರಾಪರ್ಟಿ ರಿಜಿಸ್ಟರ್ ಸಿಸ್ಟಮಲ್ಲಿ ಅ ಕ್ಲಿಯರ್ ಟೈಟಲ್ ಫಾರ್ ಅ ಪ್ರಾಪರ್ಟಿ ಈಸ್ ಗಿವನ್. Secondly, it is maintained by the revenue department. So all aspects of survey, all survey department ಇಂದ ಸರ್ವೆ ಯಾವ ರೀತಿ ಮಾಡಬೇಕೋ ಆ ರೀತಿನೇ ಮಾಡಿ ತಂದಿರುವ ವಿಷಯ ಇದೆ. ಸೊ ಹಾಗಾಗಿ ಅರ್ಬನ್ ಪ್ರಾಪರ್ಟೀಸ್ ಎಲ್ಲವುದು ಕೂಡ ಶುಡ್ ಬಿ ರೆಪ್ರೆಸೆಂಟೆಡ್ ಬೈ ಅರ್ಬನ್ ಪ್ರಾಪರ್ಟಿ ಕಾರ್ಡ್ ಆ್ಯಂಡ್ ನಾಟ್ RTC ಆರ್ ಖಾತಾ ಅಂತ ನಮ್ಮ ಅಭಿಪ್ರಾಯ. ಗೌರ್ಮೆಂಟ್ ವಿಷಯನೂ ಇದೆ. ಮತ್ತು ನಮ್ಮ ಎಂಟೈರ್ ಸ್ಟೇಟಲ್ಲಿ ಹೌ ಮೆನಿ ಸಿಟೀಸ್ ಹ್ಯಾವ್ ಬಿನ್ ಚೋಸನ್? ಓನ್ಲಿ 3 cities ರೈಟ್ ನೌ ಹ್ಯಾವ್ ದಿಸ್ ಕೆಪಬಿಲಿಟಿ. ಅದರಲ್ಲಿ 100% ಶಿವಮೊಗ್ಗದಲ್ಲಿ ನಡೀತಾ ಇದೆ ಅರ್ಬನ್ ಪ್ರಾಪರ್ಟಿ ರಿಜಿಸ್ಟರ್. ನಮ್ಮಲ್ಲಿ ಈಗ ನಾವು ಡಿಸೈಡ್ ಮಾಡಿದ್ವಿ, ಇನ್ ಅ ಫೇಸ್ಡ್ ಮ್ಯಾನರ್ ವಿ ವಿಲ್ ರೋಲ್ ಔಟ್. ಈ ಟ್ರೆಡಿಷ್ನಲ್ ಸಿಸ್ಟಮ್ ಏನಿದೆ RTC ಮತ್ತು ಖಾತಾ, ಲೋಕಲ್ ಬಾಡಿ ಖಾತಾ ಇಟ್ಕೊಂಡು ಅದರಲ್ಲಿ ಸಾಕಷ್ಟು ನ್ಯೂನ್ಯತೆಗಳು ಇದ್ದಾವೆ, ಅದರಲ್ಲಿ ಟ್ಯಾಂಪರಿಂಗ್ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಆ ಸಿಸ್ಟಮನ್ನು ನಾವು ಹೊರಗಡೆ ತಳ್ಳಿ ಈ UPOR ಅನ್ನು ಫಾರ್ಮ್ಯಾಟ್ ಎಲ್ಲರೂ ಫಾಲೋ ಮಾಡಬೇಕು ಮತ್ತು ಎಲ್ಲರೂ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗೆ ಸಹಕಾರ ಕೊಡಬೇಕು ಅಂತ